ಕರಾವಳಿ ಉತ್ಸವದ ಅಂಗವಾಗಿ ಚಲನಚಿತ್ರೋತ್ಸವ ಇಂದು ಶುರು. ಹಲವು ವಿಶೇಷತೆಗಳೊಂದಿಗೆ ಕರಾವಳಿ ಉತ್ಸವ ಜನಮನ್ನಣೆ ಗಳಿಸುತ್ತಿರುವ ಹೊತ್ತಿನಲ್ಲಿ ಜಿಲ್ಲಾ ಆಡಳಿತದ ನೇತೃತ್ವದಲ್ಲಿ ಈ ಬಾರಿ ತುಳು, ಕನ್ನಡ, ಕೊಂಕಣಿ ಹಾಗೂ ಬ್ಯಾರಿ ಭಾಷೆಗಳ ಕರಾವಳಿ ಚಲನಚಿತ್ರ ಉತ್ಸವವು ಜನವರಿ 19ರಿಂದ 21ರವರೆಗೆ ನಡೆಯಲಿದ್ದು, ಇದರ ಭಾಗವಾಗಿ ಕರಾವಳಿ ಉತ್ಸವ ಚಲನಚಿತ್ರೋತ್ಸವದ ಉದ್ಘಾಟನಾ ಕಾರ್ಯಕ್ರಮವು ಬಿಜೈನ ಭಾರತ್ ಸಿನಿಮಾಸ್ನಲ್ಲಿ ಇಂದು ನಡೆಯಿತು. ಭಾರತ್ ಸಿನಿಮಾಸ್ ಒಂದರಲ್ಲಿ ಒಟ್ಟು 18 ಚಲನಚಿತ್ರಗಳು ಪ್ರದರ್ಶನಗೊಳ್ಳಲಿದ್ದು, ತುಳು ಭಾಷೆಯ ಬೆಳವಣಿಗೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಈ ಬಾರಿ 11 ತುಳು ಚಲನಚಿತ್ರ ಪ್ರದರ್ಶನ ನಡೆಯಲಿದೆ. ಚಲನಚಿತ್ರೋತ್ಸವ ಉದ್ಘಾಟನಾ ಸಮಾರಂಭದಲ್ಲಿ ಚಿತ್ರನಟ ರಾಜ್ಬಿ ಶೆಟ್ಟಿ ಮಾತನಾಡಿ, ಒಂದು ಸಿನಿಮಾವನ್ನು ನೋಡುವಂತಹ ಅಭಿರುಚಿಯನ್ನು ಎಲ್ಲಿ ಬೆಳೆಸುತ್ತೇವೆಯೋ ಅಥವಾ ಪೋಷಿಸುತ್ತೇವೆಯೋ ಅಲ್ಲಿ ಉತ್ತಮವಾದ ಕತೆ ಹುಟ್ಟುವ ಅವಕಾಶ ಹೆಚ್ಚಿದೆ. ಫಿಲ್ಮ್ ಫೆಸ್ಟ್ನಿಂದ ಬೇರೆ ಬೇರೆ ರೀತಿಯ ಸಿನಿಮಾವನ್ನು ನೋಡುವುದರಿಂದ ಉತ್ತಮವಾದ ಕತೆ ಹುಟ್ಟುತ್ತದೆ. ಸರ್ಕಾರದಿಂದ ಇದು ಒಳ್ಳೆಯ ಪ್ರಯತ್ನವಾಗಿದೆ. ಫಿಲ್ಮ್ ಫೆಸ್ಟ್ಗೆ ನನ್ನಿಂದಾಗುವ ಸಹಕಾರವನ್ನು ನಾನು ಮಾಡುವೆ ಎಂದು ತಿಳಿಸಿದರು. ಉತ್ಸವದ ಭಾಗವಾಗಿ ಕರಾವಳಿ ಫಿಲ್ಮ್ ಫೆಸ್ಟಿವಲ್ ನಡೀತಾ ಇದೆ. ಬಹಳ ಖುಷಿ ವಿಚಾರ. ಯಾಕಂತ ಹೇಳಿದ್ರೆ ಒಂದು ಸಿನಿಮಾವನ್ನ ನೋಡುವಂತ ಅಭಿರುಚಿಯನ್ನು ನಾವೆಲ್ಲಿ ಬೆಳೆಸ್ತೇವೋ, ಜೊತೆಗೆ ಪೋಷಿಸ್ತೇವೋ, ಅಲ್ಲಿ ಬಹಳ ಒಳ್ಳೆಯ ಸಿನಿಮಾಗಳು, ಬಹಳ ಒಳ್ಳೆಯ ಕಥೆಗಳು ಹುಟ್ಟುವಂತ ಸಾಧ್ಯತೆ ಜಾಸ್ತಿ. ನಾನು ಕೂಡ ಇದೇ ರೀತಿ ನಿಟ್ಟೆ ಒಂದು ಪ್ರೈವೇಟ್ ಫಿಲ್ಮ್ ಫೆಸ್ಟಿವಲ್ ಮಾಡಿದ್ದು. ಆಗಲೂ ಕೂಡ ನಾನು ಒಂದು ಸಿನಿಮಾ ನೋಡ್ತಾ ಇದ್ದೆ, ಬೇರೆ ಬೇರೆ ರೀತಿಯ ಸಿನಿಮಾಗಳು, ಇಲ್ಲಿ ನಮ್ಮದೇ ಸಿನಿಮಾಗಳಿದೆ. ಇದು ಬಹಳ ಒಳ್ಳೆಯ ವಿಚಾರ. ಜೊತೆಗೆ ನಾನು ಸರ್ಕಾರದ ಪ್ರತಿನಿಧಿಗಳಿಗೆ, ನಮ್ಮ DC ಅವರಿಗೆ, ಜೊತೆಗೆ ಸಂಬಂಧಪಟ್ಟ ಎಲ್ರಿಗೂ ಕೂಡ ಪ್ಲಾನ್ ಮಾಡಿದಂತಹ ಯತೀಶ್ ಅಣ್ಣ ಇರ್ಬೋದು, ಅವ್ರ ತಂಡ ಇರ್ಬೋದು, ಅವರೆಲ್ಲರಿಗೂ ಕೂಡ ಅಭಿನಂದಿಸ್ತೇನೆ. ಯಾಕಂದ್ರೆ ಇದು ತುಂಬಾ ಒಳ್ಳೆಯ ವಿಚಾರ. ಇಲ್ಲಿ ಮೊದಲಿಂದ ಕೂಡ ಹಾಗೆ ನಮಗೆ ಯಕ್ಷಗಾನದಿಂದ ಹಿಡಿದು ಅಂದ್ರೆ ಒಂದು ಹುಲಿವೇಷ ತನಕ ಇದು ಎಲ್ಲಾ ರೀತಿಯ ನೃತ್ಯ ಪ್ರಕಾರಗಳ, ಕಥಾ ಪ್ರಕಾರಗಳ ಆಗರ ಇದು. ಆದ್ರೆ ನಮ್ಮ ಮಕ್ಕಳಿಗೆ ಸಿನಿಮಾ ಎಲ್ಲೋ ಒಂದು ಮಡಿ ಅಥವಾ ಮೈಲಿಗೆ ತರ ಹಿಂದೆನೆ ಉಳ್ಕೊಂಡ್ಬಿಟ್ಟಿತ್ತು. ಬಟ್ ಈ ತರ ಆದಾಗ, ಸಿನಿಮಾದ ಎಕ್ಸ್ಪೋಜರ್ ಸಿಕ್ಕಾಗ, ಒಳ್ಳೊಳ್ಳೆ ರೀತಿಯ ಕಥೆಗಾರರು, ಒಳ್ಳೊಳ್ಳೆ ರೀತಿಯ ಸಿನಿಮಾ ಕರ್ತೃಗಳು ಇಲ್ಲಿಂದ ಹುಡ್ತಾರೆ ಅನ್ನುವಂಥ ನಂಬಿಕೆ ನಂದು. ಇದರಲ್ಲೂ ಕೂಡ ನಮ್ಮದು 2 ಸಿನಿಮಾ ಇದೆ ಅನ್ನೋದು ಬಹಳ ಖುಷಿ ವಿಚಾರ. ಅಂಡ್ ಬರ್ದಿರೋಂಥ ನಾನು ಇನ್ವಾಲ್ವ್ ಆಗಿರುವಂಥ 3 ಸಿನಿಮಾ ಇದೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೂ ಸೇರಿಸಿದ್ರೆ. ಹಾಗಾಗಿ ನನ್ನ ಭಾಗ್ಯ ಇದು. ಅಂಡ್ ಮುಂದೆ ಕೂಡ ಒಳ್ಳೆಯ ಇದೇ ರೀತಿಯ ದೊಡ್ಡ ದೊಡ್ಡ ಫಿಲ್ಮ್ ಫೆಸ್ಟಿವಲ್ ಆಗಲಿ. ಅಂಡ್ ನಮ್ಮಿಂದ ಏನಾದರೂ ಸಾಧ್ಯ ಆಗುತ್ತೆ ಅಂದ್ರೆ ಕ್ಯೂರೇಟ್ ಮಾಡೋದಕ್ಕೆ, ಇನ್ನೊಂದಕ್ಕೆ ಮತ್ತೊಂದಕ್ಕೆ, ಆ ರೀತಿಯ ಹೆಲ್ಪ್ಗಳನ್ನ ಖಂಡಿತ ಇಲ್ಲಿನ ಅಡ್ಮಿನಿಸ್ಟ್ರೇಷನ್ ತಗೋಬಹುದು. ಯಾಕಂದ್ರೆ ನಾವು ಇಲ್ಲಿಯವರು, ಜೊತೆಗೆ ಏನಂದ್ರೆ ನಾವೆಲ್ಲರೂ ಒಂದು ನಮ್ಮ ಸಿನಿಮಾ ಕರ್ಮಿಗಳು, ಜೊತೆಗೆ ಸರ್ಕಾರ ಒಂದು ಏನು ಯೋಚನೆ ಮಾಡಬೇಕು ಅಂದ್ರೆ ಸರ್, ಸದ್ಯದ ಮಟ್ಟಿಗೆ ನಮಗೆ ಟೂರಿಸಂ ಬಹಳ ಚೆನ್ನಾಗಿ ನಮ್ಮ ಜಿಲ್ಲೆಗೆ ಫ್ಲೋ ಆಗ್ತಾ ಇದೆ. ಅದಕ್ಕೆ ತುಂಬಾ ದೊಡ್ಡ ಕಾರಣ ಸಿನಿಮಾ ಕೂಡ. ಹಾಗಾಗಿ ಇಲ್ಲಿ ಸಿನಿಮಾಗೆ ಇನ್ನೂ ಹಲವಷ್ಟು ರೀತಿಯ ಒಂದು ಸ್ಟುಡಿಯೋ ಸೆಟಪ್ಗಳನ್ನ ಕಟ್ಟಬಹುದಾ, ಅಥವಾ ಇನ್ನೇನು ಮಾಡ್ಬೋದು, ಅಂದ್ರೆ ಇನ್ನೂ ಜಾಸ್ತಿ ಇನ್ಕಮ್ ನಮ್ಗೆ ಇಲ್ಲಿ ರೀಜನಲಿ ಫ್ಲೋ ಆಗೋ ಥರ ಏನು ಮಾಡ್ಬೋದು ಅಂತ ಒಂದು ಚಿಂತಿಸಿದ್ರೆ, ಆದ್ರೆ ಅದು ತುಂಬಾ ಅಂದ್ರೆ ಬರೀ ಹೆಸರಿಗಷ್ಟೇ ಒಂದು ಪ್ರಾಜೆಕ್ಟ್ ಆಗದೆ ಇಲ್ಲಿನ ಜನಗಳಿಗೆ ಕೆಲಸವನ್ನ ಜನರೇಟ್ ಮಾಡುವಂತ ಪ್ರಾಜೆಕ್ಟ್ ಆಗ್ಬೇಕು. ಅಂಡ್ ತುಳು ಸಿನಿಮಾಗಳು ಇನ್ನಷ್ಟು ಉನ್ನತಿ ಬರಬೇಕು ಅಂತ ನಾನು ಯಾವಾಗಲೂ ಬೇಡ್ಕೊಳ್ತೀನಿ. ಅಂಡ್ ನಮಗೆ ಸಾಧ್ಯ ಆದ್ರೆ ಯಾವತ್ತು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ನಾವು ಕಾಯ್ತಾ ಇದ್ದೀವಿ ಲೈಟ್ ಆಫ್ ದ ಲಿಂಬ್ಸ್. ಬಟ್ ಸ್ವಲ್ಪ ಕಷ್ಟದ ವಿಚಾರ. ಯಾಕಂದ್ರೆ ಮಾಡಿದ್ರೆ ತುಂಬಾ ಸಣ್ಣ ಬಜೆಟ್ ಅಲ್ಲಿ ಮಾಡಬೇಕು, ರಿಕವರ್ ಆಗಬೇಕು, ತುಂಬಾ ಜನಗಳಿಗೆ ಆ ಸಿನಿಮಾ ಸ್ಫೂರ್ತಿ ಆಗಬೇಕು, 10ರಲ್ಲಿ 11 ಆಗಬಾರ್ದು ಅಂತ ನಮಗೂ ಇರುವಂತ ಆಸೆ. ಹಾಗಾಗಿ ಎಲ್ಲಾ ಪ್ರಯತ್ನಗಳು ನಮ್ಮಿಂದ ಇರುತ್ತೆ. ಅಂಡ್ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ವಂದನೆಗಳು, ಎಲ್ಲಾ ಸಿನಿಕರ್ಮಿಗಳ ಕಡೆಯಿಂದ. ಬಟ್ ಇನ್ನೂ ತುಂಬಾ ಕೆಲಸಗಳಾಗ್ಬೋದು. ಸೊ ಆ ಎಲ್ಲಾ ಕೆಲಸಗಳಿಗೆ ನೀವು ಜೊತೆ ಆದ್ರೆ ನಿಮ್ಮ ಜೊತೆ ನಾವು ಇರ್ತೀವಿ ಅನ್ನೋದು ನಮ್ಮ ಆ ಒಂದು ಏನು ಪ್ರಾಮಿಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಉದ್ಘಾಟನಾ ಸಮಾರಂಭದಲ್ಲಿ ಮಂಗಳೂರು ಸ್ಮಾರ್ಟ್ ಸಿಟಿ MD ಡಾಕ್ಟರ್ G ಸಂತೋಷ್ ಕುಮಾರ್ KAS, ಹಿರಿಯ ನಿರ್ದೇಶಕ ರಿಚರ್ಡ್ ಕ್ಯಾಸ್ಟಲಿನೋ, ರಂಗಕರ್ಮಿ ವಿಜಯ್ ಕುಮಾರ್ ಕೋಡಿಯಾಲ್ಬೈಲ್, ನಿರ್ಮಾಪಕರಾದ ಪ್ರಕಾಶ್ ಪಾಂಡೇಶ್ವರ್, ರವಿ ರೈ ಕಳಸ, ಶ್ರೀನಿವಾಸ್, ಪ್ರೇಮ್ ಶೆಟ್ಟಿ ಸುರತ್ಕಲ್, ನಿರ್ಮಾಪಕ ಸಂಘದ ಅಧ್ಯಕ್ಷ R ಧನ್ರಾಜ್, ಬಿಗ್ ಸಿನಿಮಾಸ್ನ ಬಾಲಕೃಷ್ಣ ಶೆಟ್ಟಿ, ಸಂತೋಷ್, ಯತೀಶ್ ಬೈಕಂಪಾಡಿ, ಸಚಿನ್ ಉಪ್ಪಿನಂಗಡಿ, ಬಾಳಾ ಜಗನ್ನಾಥ ಶೆಟ್ಟಿ, ಸಂದೀಪ್ ಮಲಾನಿ ಮುಂತಾದವರು ಉಪಸ್ಥಿತರಿದ್ದರು.